ಲೇಕಡಿ ಹೋದ್ವಿ. ನಾವಿವತ್ತು ಹೇಳು ಕಂಟಿನ್ಯೂ ಲೇಕಡಿ ಬಂದ್ವಿ ನಾವು. ಯಾವ ಲೇಕು? ಗೊತ್ತಿಲ್ಲ. ಇವತ್ತು ಸ್ಯಾಟರ್ಡೇ. ಹೌದು, ಆಮೇಲೆ ಇವತ್ತು ಸ್ಯಾಟರ್ಡೇ. ನಾವು ಈವ್ನಿಂಗ್ 6 ಗಂಟೆ ಆಗಿದೆ, 7 ಗಂಟೆ ಆಗಿದೆ ಹೊರಟ್ಬಿಟ್ಟು ಇವಾಗ ಇಲ್ಲೊಂದು ಲೇಕ್ ಹತ್ರ ಬಂದಿದ್ದೀವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ. ಇಲ್ಲಿ ಕೆನಡಾದಲ್ಲಿ ಈ ಥರ ನೀರಿರೋ ಜಾಗಗಳು ಒಂದು ವೀಕೆಂಡಲ್ಲಿ ಒಂದು ಸಣ್ಣ ಔಟಿಂಗ್ ಮಾಡೋಕ್ಕಾಗುವಂಥ ಒಳ್ಳೊಳ್ಳೆ ಜಾಗಗಳು, ನೀರಿರೋ ಜಾಗ, ಪಾರ್ಕ್ಗಳು ಸುಮಾರಿದೆ. ಸೊ ಈ ಥರದ್ದು ನಾವೊಂದು ಇವಾಗ ಅಲ್ಲಿ ಒಂದು 100 ಪಾರ್ಕ್ ಲೇಕ್ ಇರೋ ಜಾಗಗಳು ಹೋಗಿದ್ದೀವಿ ಅನಿಸುತ್ತೆ. ಇದು ಒನ್ ಆಫ್ ದೆಮ್. ಹಾಗೆ ಇವಾಗ ನಾವಿಲ್ಲಿ ನಮ್ಮ ಮನೆಯಿಂದ ಒಂದು 30 ಮಿನಿಟ್ಸ್ ದೂರದಲ್ಲಿರೋ ಈ ಒಂದು ಲೇಕ್ ಅಂತಲೂ ಹೇಳ್ಬೋದು. ಒಂಥರ ಬೀಚ್ ಫೀಲು ಇದೆ, ಯಾಕಂತ ಹೇಳಿದ್ರೆ ಅಲ್ಲೆಲ್ಲ ಸ್ಯಾಂಡ್ ಇದೆ. ಸಮ್ಮರಲ್ಲಿ ತುಂಬ ಎಂಜಾಯ್ ಮಾಡ್ಬೋದು, ಲಾಂಗ್ ಡೇ ಇರೋದ್ರಿಂದ. ನಾವು ವಿಂಟರಲ್ಲಿ ಎಷ್ಟು ಕತ್ಲಲ್ಲಿರ್ತೀವೋ ಅದ್ರದ್ದು ಡೆಡ್ ಎಕ್ಸಾಕ್ಟ್ ಆಪೋಸಿಟ್ ನಮಗೆ ಸಮ್ಮರಲ್ಲಿ. ಸೊ ಎಷ್ಟು ಬೇಕಿದ್ರೂ ಹೋಲ್ ಡೇ ಎಂಜಾಯ್ ಮಾಡ್ಬೋದು. ಮಾರ್ನಿಂಗ್ 5:30ಇಂದ ನೈಟ್ ಒಂದು 10 ಗಂಟೆ ತನಕ, ಟು ಬಿ ಫ್ರ್ಯಾಂಕ್ 10 ಗಂಟೆ ತನಕನೂ ಬ್ರೈಟ್ ಆಗಿರುತ್ತೆ. ಸೊ ಇವಾಗ ಪಾರ್ಕ್ ಮುಗಿಸ್ಕೊಂಡು ಆನ್ ದ ವೇ ಮನೆಗೆ ಹೋಗ್ತಾ ಗೋಲ್ಗಪ್ಪ ತಿನ್ನೋಕೆ ಬಂದಿದ್ದೀವಿ ನಾವು. ಇಲ್ಲಿ ಯಾವಾಗಲೂ ನಾವು ಪಾನಿಪುರಿ ಎಲ್ಲ ಕಡೆನೂ ಸಿಗ್ತಾಯಿತ್ತು, ಬಟ್ ನಾವು ಕಟೋರಿಲಿ ಹಿಡ್ಕೊಂಡು ಗೋಲ್ಗಪ್ಪ ತಿನ್ನೋದನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ಸೊ ಇವಾಗ ಇಲ್ಲೊಂದು ಪ್ಲೇಸ್ ಹುಡುಕಿದ್ದೀವಿ, ತುಂಬ ಟೈಮಿಂದ ನೋಡ್ತಾ ಇದ್ವಿ ಎಲ್ಲಿ ಸಿಗುತ್ತೆ ಆ ಥರ ಅಂತ. ಸೊ ಇವಾಗ ಇಲ್ಲೊಂದು ಚಾಟರ್ ಬಾಕ್ಸ್ ಅಂತ ಒಂದು ಸಣ್ಣ ಈಟ್ರಿ ಇದೆ. ಇಲ್ಲಿ ಇವಾಗ ಹೋಗಿ ಗೋಲ್ಗಪ್ಪ ಎಕ್ಸ್ಪೀರಿಯನ್ಸ್ ಮಾಡೋಣ, ತಿನ್ನೋಣ. ಒಂದ್ಸರಿ ಬಂದಿದ್ವಿ ನಾವು ಆಲ್ರೆಡಿ, ಇದು ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ಯಾರಾದರೂ ಟೊರೊಂಟೋ ಇಲ್ಲಿರೋರು ಯಾರಾದರೂ ನೋಡ್ತಾ ಇರೋದಾದರೆ, ನೀವು ಗೋಲ್ಗಪ್ಪ ಮಿಸ್ ಮಾಡ್ಕೋತಾ ಇದ್ರೆ ಇಲ್ಲಿ ಬರ್ಬೋದು. ಸೊ ಅಥೆಂಟಿಕ್ ಆಗಿ ಬೌಲಲ್ಲಿ ಇಟ್ಕೊಂಡು ತಿನ್ನೋದನ್ನ ಮಜಾ ಮಾಡ್ಬೋದು. ಸೊ ನಾವು ಅದ್ರ ಮುಂದೆನೇ ಇದ್ದೀವಿ ಇವಾಗ. ಇಲ್ಲಿ ಚಾಟರ್ ಬಾಕ್ಸ್ ಅಂತ ಹೋಗೋಣ. ರೇಯನ್ಶ್, ಬೇಕಾ ನಿಂಗೆ ಗೋಲ್ಗಪ್ಪ? ಅವನಿಗೂ ತುಂಬ ಇಷ್ಟ ಪಾನಿಪುರಿ, ಗೋಲ್ಗಪ್ಪ ಎಲ್ಲ. ಸೊ ತಿನ್ನೋಣ ಇವಾಗ. ಸ್ವೀಟ್ ಪಾನಿ. ಗೋಲ್ಗಪ್ಪ ಜೊತೆಗೆ ಇದೆಲ್ಲ ಇಲ್ಲಿ ಇದೆ. ಎಕ್ಸ್ಟ್ರಾ ಸ್ನ್ಯಾಕ್ ಐಟಮ್ಸ್, ವೆಜ್ ಗ್ರಿಲ್ ಸ್ಯಾಂಡ್ವಿಚ್, ಬರ್ಗರ್ ಬಾಕ್ಸ್, ವೆಜ್ ಪಫ್ ಇಂದ ಹಿಡಿದು ಸಮೋಸ ಚಾಟ್, ಆಲೂ ಟಿಕ್ಕಿ ಚಾಟ್, ದಹಿ ಪುರಿ ಎಲ್ಲ ಇದೆ. ಆ್ಯಂಡ್ ರೇಯಾನ್ಶ್ ಇವಾಗ ವೆಜ್ ಸ್ಯಾಂಡ್ವಿಚ್, ಮಸಾಲ ಸ್ಯಾಂಡ್ವಿಚ್ ಎಂಜಾಯ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ವೆಜ್ ಪಫ್ ಕೂಡ ತೊಗೊಂಡಿದ್ದೀವಿ ನಾವು, ಇದು ಚೆನ್ನಾಗಿದೆ, ಸ್ಯಾಂಡ್ವಿಚ್ಚು ಚೆನ್ನಾಗಿದೆ. ಇನ್ನೊಂದು ಸಮೋಸ ಚಾಟ್ ಆರ್ಡರ್ ಮಾಡಿದ್ದಾರೆ ಇವರು, ಕಾಯ್ತಾ ಇದ್ದಾರೆ ನಂದು ಸಮೋಸ ಚಾಟ್ ಇನ್ನೂ ಬಂದಿಲ್ಲ ಅಂತ. ಅಲ್ಲ ರೇಯಾನ್ಶ್, ಹೆಂಗಿದೆ ಸಮೋಸ? ಚೆನ್ನಾಗಿದೆಯಾ? ಇಸ್ ಇಟ್ ಗುಡ್? ಸಾರಿ, ಸಮೋಸ ಅಂತೆ, ಸ್ಯಾಂಡ್ವಿಚ್ ಚೆನ್ನಾಗಿದೆಯಾ? ಏನಾದರೂ ಏನು ಸಮೋಸ ಚಾಟ್ ಆಮೇಲೆ ತಿನ್ನೋಣ. ಚೆನ್ನಾಗಿದೆಯಾ? ಮಸಾಲೆ ಪುರಿ ಥರ ಇದೆ ಸಮೋಸ ಚಾಟ್. ಅವ್ರಿಗೆ ಮಸಾಲೆ ಪುರಿ ಥರ ಇದೆ ಅಂತೆ.
ಲಿಮಿಟೆಡ್ ಐಟಮ್ಸ್ ಇರೋದು, ಆದ್ರೂ ಕ್ವಾಲಿಟಿ ಆಮೇಲೆ ಟೇಸ್ಟ್ ತುಂಬ ಚೆನ್ನಾಗಿದೆ. ಗೋಲ್ಗಪ್ಪದಾಗಿರ್ಬೋದು ಅಥವಾ ಇದೆಲ್ಲನೂ ತುಂಬ ಚೆನ್ನಾಗಿದೆ. ಸೊ ನೀವು ಗೋಲ್ಗಪ್ಪ ಮಿಸ್ ಮಾಡ್ತಾ ಇದ್ರೆ ಇಲ್ಲಿಗೆ ಒಂದ್ಸರಿ ಖಂಡಿತ ಬರಬೇಕು. ಇದು ಎಲ್ಲಿದೆ ಅನ್ನೋದನ್ನು ನಾನು ಅಲ್ಲಿ ಕೆಳಗಡೆ ಹಾಕಿರ್ತೀನಿ ಲಿಂಕಲ್ಲಿ, ಯಾವ ಜಾಗದಲ್ಲಿದೆ ಅಂತ, ಚಾಟರ್ ಬಾಕ್ಸ್ ಯಾವ ಲೊಕೇಶನಲ್ಲಿದೆ ಅಂತ. ಸೊ ನೀವು ಬರ್ತೀರಾ ಅಂದರೆ ನೋಡಿ. ಫಾಸ್ಟ್ ಫಾರ್ವರ್ಡ್ ಟು ವೀಕ್ ಡೇ. ಪಾನಿಪುರಿ ತಿಂದಾಯಿತು, ಅದೆಲ್ಲ ಆಯಿತು ಸುತ್ತಾಡಿ. ಇವಾಗ ವೀಕ್ ಡೇ ಇನ್ನೂ ಕೆಲಸ ನಡೀತಾ ಇದೆ, ನಂದು ಮುಗ್ದಿಲ್ಲ. 5:30 ಆಗಿದೆ, 7 ತನಕ ಕೆಲಸ ಇದೆ. ಅದ್ರ ಮಧ್ಯದಲ್ಲಿ ಇವರು ಇಲ್ಲಿ ಬಂದು ನಾನೇನು ಮಾಡಲಿ ಅಂತ ಕಯ್ಯ ಅಂತ ಏನೋ ಮಾಡ್ತಾ ಇರ್ತಾರೆ. ಕಯ್ಯ ಮಾಡ್ತಾ ಇರ್ತೀಯ ನೀನು ಒಂದೊಂದ್ಸರಿ ಇಲ್ಲಿ ಬಂದು. ತುಂಬ ಹೆಲ್ಪ್ ಮಾಡ್ತಾನೆ ಆ್ಯಕ್ಚುಲಿ. ಅವ್ನು ನಾನು ಇಲ್ಲ ಏನಾದ್ರು ಕೆಲಸ ಮಾಡ್ಕೊಂಡಿದ್ದೆ, ನಂಗೆ ನೀರು ತಂದ್ಕೊಡು ಅಥವಾ ಏನಾದ್ರು ತಂದ್ಕೊಡು ಅಂತೆಲ್ಲ ಹೇಳಿದ್ರೆ ತಂದ್ಕೊಡ್ತಾ ಇರ್ತಾನೆ. ನೀರು ಅದು ಇದೆಲ್ಲ ಹೆಲ್ಪ್ ಮಾಡ್ತಾ ಇರ್ತಾನೆ ಅಲ್ಲ ರೇಂಜ್. ವೆರಿ ಹೆಲ್ಪ್ಫುಲ್, ತುಂಬ ಹೆಲ್ಪ್ ಮಾಡ್ತಾನೆ ಅವನು. ಸೊ ಇವಾಗ ಸದ್ಯಕ್ಕೆ ಕೆಲಸದ ಜೊತೆಗೇನೆ ಇವತ್ತು ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಅಷ್ಟೊಂದು ತುಂಬ ವರ್ಕ್ ಇಲ್ಲ. ಸೊ ಹಾಗಾಗಿ ಫ್ರೀ ಇದ್ದಿದ್ದರಿಂದ ಜೊತೆಗೆ ನಮ್ಮದು ಪ್ಯಾಕಿಂಗು ನಡೀತಾ ಇದೆ. ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ. ನಾಳೆ ಎಲ್ಲಿಗೂ ಹೊರಟಿದ್ದೀವಿ. ಅದು ಎಲ್ಲಿ ಏನು ಅನ್ನೋದನ್ನ ನಾನು ನಾಳಿನ ಬ್ಲಾಗಲ್ಲೇ, ನೆಕ್ಸ್ಟ್ ಬ್ಲಾಗಲ್ಲೇ ಹೇಳ್ತೀನಿ. ಅಲ್ಲಿ ಹೋಗಿದ್ದ ಆ ಬ್ಲಾಗಲ್ಲೇನೆ ಅವರು ಪ್ಯಾಕ್ ಮಾಡ್ತಾ ಇದ್ದಾರೆ ಇವಾಗ. ಅಲ್ಲಿ ನಂದ್ರೆ ಎಷ್ಟು ಪ್ಯಾಕಿಂಗ್ ಆಗಿದೆ, ಅವ್ರು ಮಾಡ್ತಾ ಇದ್ದಾರೆ ಇವಾಗ. ಆ್ಯಂಡ್ ಇವಾಗ ಇನ್ನೊಂದು ಏನಂದರೆ, ಹೇಗೂ ಹೋಗ್ತಾ ಇದ್ದೀವಿ, ಇವಾಗ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳಿ ನಾವಿವಾಗ ಇಲ್ಲಿ ನೇಲ್ ಪಾಲಿಶ್ ಹಾಕೋಣ ಅಂತ ಹೊರಟಿದ್ದೀನಿ. ಇವಾಗ ನಾನು ಇಲ್ಲಿ ಇಟ್ಕೊಂಡು ಕೂತಿದ್ದೀನಿ. ಹಾಕೋಣ ಅಲ್ಲ, ತಗೊಂಡು ಹೋಗೋಣ ಹೊರಗಡೆ ಹೋಗೋಣ ನಡಿ, ಚಲೋ. ಸೊ ಈ ನೇಲ್ ಪಾಲಿಶ್ ನಾನು ಇವಾಗ ಹಾಕೊಳ್ತಾ ಇರೋದು, ಇದು ನೇಲ್ ಎಡಿಕ್ಟ್ ಅನ್ನೋವಂಥ ಬ್ರ್ಯಾಂಡ್ದು, ಲಾಸ್ ಏಂಜಲ್ಸ್ ಬ್ರ್ಯಾಂಡ್ ಇದು. ಇದ್ರದ್ದು ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಇವ್ರದ್ದು ಕ್ರುಯಾಲಿಟಿ ಫ್ರೀ ಮತ್ತು ವೇಗನ್ ನೇಲ್ ಪಾಲಿಶ್ ಇದು. ಅಂದರೆ ಯಾವುದೇ ಆನಿಮಲ್ ಪ್ರಾಡಕ್ಟ್ಸ್ ಇಲ್ಲ, ಆಮೇಲೆ ಯಾವುದೇ ಆನಿಮಲ್ಗೆ ಹಾರ್ಮ್ ಮಾಡಿ ಅಥವಾ ಏನು ಆ ಥರ ಕ್ರುಯಾಲಿಟಿ ಫ್ರೀ ಇರುವಂಥ ಒಂದು ಜೆಲ್ ನೇಲ್ ಪಾಲಿಶ್ ಇದು. ನನಗೆ ಆ್ಯಕ್ಚುಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಈ ನೇಲ್ ಪಾಲಿಶ್ ಹಾಕೊಳ್ಳೋದ್ರಲ್ಲೆಲ್ಲ. ನಂದೇನಿದ್ರು ಯಾವಾಗಲೂ ಸಿಂಪಲ್ ಆಗಿರುತ್ತೆ. ಬಟ್ ಎನಿವೇಸ್ ಅವರು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಯಾಕೆ ಬೇಡ ಅಂತ ಹೇಳೋದು ಅಂತ ಹೇಳಿ ತಗೊಂಡಿದ್ದೀನಿ ಅವ್ರ ಹತ್ರ. ಫಸ್ಟ್ಗೆ ಈ ಬೇಸ್ ಕೋಟ್ ಹಾಕೋಬೇಕು. ಬೇಸ್ ಕೋಟ್ ಹಾಕೊಂಡು ಅದ್ರ ಮೇಲೆ ನಮಗೆ ಯಾವ ಕಲರ್ದು ನೇಲ್ ಪಾಲಿಶ್ ಬೇಕು ಆ ಕಲರ್ ನೇಲ್ ಪಾಲಿಶ್ ಹಾಕೋಬೇಕು, ಜೆಲ್ ಪಾಲಿಶ್. ಅದಾದ್ಮೇಲೆ ಅದ್ರ ಮೇಲೆ ಈ ಟಾಪ್ ಕೋಟ್ ಹಾಕೋಬೇಕು. ಸೊ ಎವ್ರಿ ಟೈಮ್ ನಾವು ಒಂದೊಂದು ಕೋಟ್ ಹಾಕಿದಾಗನು ನಾವು ಅದನ್ನ UV ಲ್ಯಾಂಪಲ್ಲೇ ಕ್ಯೂರ್ ಮಾಡಬೇಕು. ಸೊ ಈ ಜೆಲ್ ಪಾಲಿಶ್ದು ಏನು ಒಂದು ಎಕ್ಸ್ಟ್ರಾ ಒಂದು ಕೆಲಸ ಇದಕ್ಕೆ ಅಂತ ಹೇಳಿದ್ರೆ, ನಾರ್ಮಲ್ ನೇಲ್ ಪಾಲಿಶ್ ಥರ ಡ್ರೈ ಆಗಲ್ಲ. ಸೊ ಅದನ್ನು ನಾವು UV ಲೈಟಲ್ಲೇ ಕ್ಯೂರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಅವರೇ ನನಗೆ ಇಲ್ಲಿ ಒಂದು ಮಿನಿ UV LED ಲ್ಯಾಂಪನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾನು ಇಲ್ಲಿ ಹಾಕ್ತಾ ಇರೋದು ಬೇಸ್ ಕೋಟು. ಸೊ ಈ ಬೇಸ್ ಕೋಟ್ ಹಾಕಿಬಿಟ್ಟು ಇದನ್ನು ಇವಾಗ ಇದರಲ್ಲಿ ಒಂದು 60 ಮಿನಿಟ್ಸ್ ಕ್ಯೂರ್ ಮಾಡಬೇಕು. 60 ಮಿನಿಟ್ಸಲ್ಲಿ ಅದು ಡ್ರೈ ಆಗುತ್ತೆ. ಸೊ ಬೇಸ್ ಕೋಟ್ ಹಾಕಿ ಅದು ಕ್ಯೂರ್ ಆದಮೇಲೆ ಇವಾಗ ಅದ್ರ ಮೇಲೆ ನಾನು ಈ ಜೆಲ್ ನೇಲ್ ಪಾಲಿಶ್ ಹಾಕ್ತಾ ಇದ್ದೀನಿ. ಸೊ ಒಂದು ಕೋಟ್ ಹಾಕಿ ಅದನ್ನ ಕ್ಯೂರ್ ಮಾಡಿ ಇವಾಗ ಇನ್ನೊಂದು ಕೋಟ್ ಹಾಕಿ ಇಲ್ಲಿ ಕ್ಯೂರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಮಾಡ್ತಾ ಇರೋದು ಯಾರು? ನಾನು ಅಂದರೆ ಯಾರು? ರಿಯಾನ್ಶ್ ವಿಡಿಯೋ ಮಾಡ್ತಿರೋದು. ಅವನಿಗೆ ವಿಡಿಯೋ ಮಾಡೋದಂದ್ರೆ ಭಯಂಕರ ಇಂಟ್ರೆಸ್ಟ್ ಇದೆಲ್ಲ. ಅಮ್ಮ ಏನೋ ಮಾಡ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ಕೊಳ್ಳೋದು, ಶೇಕ್ ಮಾಡ್ತಾ ಇದ್ದಾನೆ ಅಂದರೆ ಅದು ರಿಯಾನ್ಶ್ ಅಂತಾನೆ. ಇವಾಗ ಒಂದು ಶೇಕ್ ಆಯ್ತಲ್ಲ ಅಲ್ಲಿ. ಸ್ಟಡಿಯಾಗಿ ಇಡ್ಕೋಬೇಕು, ವಿಡಿಯೋ ಮಾಡ್ತೀನಿ ಅಂದರೆ ಸ್ಟಡಿಯಾಗಿ ಇಡ್ಕೋಬೇಕು, ಅದು ಅಲ್ಲಾಡಬಾರ್ದು, ಹಿಂಗೆಲ್ಲ ಶೇಕ್ ಆಗಬಾರ್ದು. ಸೊ ಇದು ಇವಾಗ ಆಯಿತು. ಬೇಸ್ ಹಾಕಿ ಅದ್ರ ಮೇಲೆ ನೇಲ್ ಪಾಲಿಶ್ 2 ಕೋಟಿಂಗ್ ಹಾಕಿ ಟಾಪ್ ಕೋಟ್ ಹಾಕಿ ಅದನ್ನು ಕ್ಯೂರ್ ಮಾಡಿದ್ದೀನಿ. ಇದು ಒಂದ್ಸರಿ ಪ್ರೆಸ್ ಮಾಡಿದ್ರೆ 60 ಸೆಕೆಂಡ್ ಬರುತ್ತೆ. ಸೊ ಒಂದು 60 ಸೆಕೆಂಡ್ ಒಂದು ಕೋಟನ್ನು ಕ್ಯೂರ್ ಮಾಡಿದ್ರೆ ನೀಟಾಗಿ ಆಗುತ್ತೆ. ಸೊ ಆಲ್ರೆಡಿ ಡ್ರೈ ಕೂಡ ಆಯಿತು ಇದು. ಸೊ ಇದು ರಿಮೂವ್ ಮಾಡೋದು ಕೂಡ ತುಂಬ ಈಸಿ. ಇದರಲ್ಲಿ ಒಂದು ಪೀಲ್ ಆಫ್ ಅಂತ ಕೊಡ್ತಾರೆ. ಇದನ್ನೇ ನಾವು ನೇಲ್ ಪಾಲಿಶ್ ಹಾಕೊಳ್ಳೋ ಥರನೇ ಇದನ್ನು ಇದ್ರ ಮೇಲೆ ಹಾಕ್ಕೊಂಡು ನೇಲ್ಸ್ ಮೇಲೆ ಮತ್ತೆ 60 ಸೆಕೆಂಡ್ಸ್ ಕ್ಯೂರ್ ಮಾಡಿದ್ರೆ ಆರಾಮಾಗಿ ಪೀಲ್ ಆಗಿ ಬರುತ್ತೆ. ಇದು ರಿಮೂವರ್ ಹಾಕಿ ಉಜ್ಜಿ ಎಲ್ಲ ತೆಗಿಬೇಕಾಗಿಲ್ಲ, ಆರಾಮಾಗಿ ಹಿಂಗೆ ರಿಮೂವ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಸೊ ಏನು ಕಷ್ಟ ಇಲ್ಲ. ಸೊ ಇದ್ರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದ್ರ ಜೊತೆ ಒಂದು ಕೋಡ್ ಕೂಡ ಕೊಟ್ಟಿರ್ತೀನಿ. ಅದ್ರ ಮೂಲಕ ನೀವು ಆರ್ಡರ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆ್ಯಂಡ್ ಇದು ಸ್ಪೆಷಲಿ ಕೆನಡಾ ಮತ್ತು USA ಇಂದ ನೋಡ್ತಾ ಇರೋ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ. ನಿಮ್ಗೆ ಏನಾದರೂ ಈ ಥರ ನೇಲ್ ಪಾಲಿಶಲ್ಲಿ ಇಂಟ್ರೆಸ್ಟ್ ಇದ್ದರೆ, ಈ ಥರ ಮನೆಯಲ್ಲೇ ಮ್ಯಾನಿಕ್ಯೂರ್ ಮಾಡ್ಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಅನ್ಸುತ್ತೆ.
ಸೊ ಇದಾಗಿತ್ತು ಇವತ್ತಿನ ನಮ್ಮ ಒಂದು ವಿಡಿಯೋ. ಇನ್ನು ಬೇಗ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ನಾನು ಅವಾಗಲೇ ಹೇಳ್ದಂಗೆ ಎಲ್ಲೋ ಹೊರಟಿದ್ದೀವಿ ಇವಾಗ ಸದ್ಯಕ್ಕೆ. ಸೊ ಅಲ್ಲಿದೆಲ್ಲ ಜಾಗಗಳದ್ದು ಮತ್ತು ನಮ್ಮ ದಿನ ಹೇಗಾಯಿತು ಅಲ್ಲೆಲ್ಲ ಅಂತ ಎಲ್ಲನೂ ಬ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಬೇಗ, ಅಲ್ಲ ರೇಯನ್ಶ್? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಎಸ್ ಟಾಟಾ ಬಾಯ್ ಬಾಯ್. Bye bye.